ನೂತನ ಪಂಚಾಯತ್ ಅಧ್ಯಕ್ಷರಿಗೆ ಸನ್ಮಾನ ಮಾಡುವುದು ಸಾಮಾನ್ಯ. ಆದರೆ ಬಂಟ್ವಾಳದಲ್ಲೊಂದು ವಿಶೇಷ ಸನ್ಮಾನ ನಡೆದಿದೆ. ಮೊಡಂಕಾಪು ಇನ್ಫೆಂಟ್ ಜೀಸಸ್ ಶಾಲೆಯಲ್ಲಿ 1990-91ರಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಮೊಬೈಲ್ ಗ್ರೂಪ್ ಮೂಲಕ ಒಟ್ಟು ಸೇರುವ ಅವಕಾಶ ಬಳಸಿಕೊಂಡು ತಮ್ಮ ಸ್ನೇಹಿತೆಗೆ ಸನ್ಮಾನ ಮಾಡಿದ್ದಾರೆ. ಕೇರಳದಲ್ಲಿ ಇತ್ತೀಚೆಗೆ ನಡೆದ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಮಂಜೇಶ್ವರದ ವರ್ಕಾಡಿ ಪಂಚಾಯತ್ನಲ್ಲಿ ಸತತವಾಗಿ 3ನೇ ಬಾರಿಗೆ ಅತ್ಯಧಿಕ ಮತಗಳಿಂದ ಗೆದ್ದು ಇದೀಗ ಆ ಪಂಚಾಯತ್ನ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಭಾರತಿ ಸತೀಶ್ ಅವರನ್ನು ಪ್ರೈಮರಿ ಗ್ರೂಪ್ ವತಿಯಿಂದ ಮಂಗಳವಾರದಂದು ವರ್ಕಾಡಿ ಗ್ರಾಮ ಪಂಚಾಯತ್ನಲ್ಲಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಭಾರತಿಯವರು, ಪ್ರಾಥಮಿಕ ಶಾಲಾ ಸಹಪಾಠಿಗಳು ನನಗೆ ಸನ್ಮಾನ ಮಾಡಿದ್ದು ಅತೀವ ಸಂತಸ ಆಗಿದೆ. ಜೊತೆಗೆ ನನ್ನ ಜವಾಬ್ದಾರಿ ಹೆಚ್ಚಿಸಿದೆ. ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲು ನಿಮ್ಮ ಪ್ರೀತಿ ಸಹಕಾರ ಸದಾ ನನಗೆ ಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಹಪಾಠಿಗಳಾದ ಅಕ್ಬರ್ ಅಲಿ, ಮೊಹಮ್ಮದ್ ಶಮೀರ್, ಜಗದೀಶ್ ಹಾಗೂ ವರ್ಕಾಡಿ ಉಪಾಧ್ಯಕ್ಷ ಅಬೂಬಕರ್ ಸಿದ್ದಿಕ್, ಸದಸ್ಯ ಶಿವರಾಜ್ ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಭಾರತಿ ಇವತ್ತು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೇ ರೀತಿ ಬಂಟ್ವಾಳದಲ್ಲಿ ಹುಟ್ಟಿ ಪಲಾರಿಯಮ್ಮಲ್ಲಿ ಹುಟ್ಟಿದಂತಹ ಈ ಭಾರತಿ ಇವತ್ತು ವರ್ಕಾಡಿ ಪಂಚಾಯತಿನಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಇದು ನಮ್ಮ ಊರಿಗೆ, ಅದೇ ಕರ್ನಾಟಕಕ್ಕೆ, ದಕ್ಷಿಣ ಜಿಲ್ಲೆಗೆ, ಅದೇ ರೀತಿ ಬಂಟ್ವಾಳ ತಾಲೂಕಿಗೆ, ಅದೇ ಗ್ರಾಮಕ್ಕೆ, ಭೀಮೋಳ ಗ್ರಾಮಕ್ಕೆ ಸಂದಂತ ಗೌರವ. ಇದೇ ರೀತಿ ಇವತ್ತು ಇಲ್ಲಿ ವರ್ಕಾಡಿ ಪಂಚಾಯತಿಯಲ್ಲಿ ಒಂದು ಸಿಪಿಎಂ ಪಕ್ಷದಲ್ಲಿ ಆಯ್ಕೆಯಾಗಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಪ್ರೈಮರಿ ಗ್ರೂಪ್ ಅಂತ ನಾವು ಮಾಡಿದ್ವಿ. ಅದನ್ನು ಮೊದಲಾಗಿ ನಾವು ಟೀಚರ್ಸ್ಗಳಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮ, ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡಿಕೊಂಡು ಇದೀಗ ನಮ್ಮ ಆತ್ಮೀಯ ಒಂದು ಸಹಪಾಠಿ ಭಾರತೀಯ ಅಧ್ಯಕ್ಷ ಸ್ಥಾನ